ಲೋಕಸಭಾ ಓಟದ ಪ್ರಚಾರಗಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏಪ್ರಿಲ್ 13 ಕುಡ್ಲಗ ಬರಿಯರೊಲ್ಲೆರ ಆಲೆಕ್ಕಡು ರಾಜ್ಯದ ಮಾಜಿ ಗೃಹ ಮಂತ್ರಿ ಆರ್ ಅಶೋಕ್ ನೆಹರು ಮೈದಾನುಡು ದೊಂಪ ಮುಹೂರ್ತ ಮಲ್ತೆರ ಕುಡ್ಲದ ನೆಹರು ಮೈದಾನುಡು ಏಪ್ರಿಲ್ 13 ನಡಪುನ ಭಾರತೀಯ ಜನತಾ ಪಕ್ಷದ ಓಟದ ಪ್ರಚಾರ ಸಭೆಟ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪಾಲ್ದೆತೊನ್ವೆರ ಆಲೆಕ್ಕುಡು ಶನಿವಾರ ದೊಂಪ ಮುಹೂರ್ತ ಮಲ್ಪರೆ ಕಾರ್ಯಕ್ರಮಾದಿದಿತ್ತೆರ ಮಾಜಿ ಗೃಹ ಮಂತ್ರಿ ರಾಜ್ಯ ಬಿಜೆಪಿ ಓಟದ ನಿರ್ವಹಣಾ ಸಮಿತಿ ಸಂಚಾಲಕರ ಆರ್ ಅಶೋಕ್ ದೊಂಪದ ಕಂಬ ಪಾಡ್ದು ಚಾಲನೆ ಕೊರಿಯರ ರಾಜುಡು ಪ್ರಧಾನಿ ಆಜ್ ರ್ಯಾಲಿಡೆಲು ಪಾಲ್ದೆತೊನ್ವೆರ ಒಂಜೆ ಮುಗಿದಂಡ ರಡ್ನೆದವು ಕರಾವಳಿಡು ನಡಪರೆ ಮೋದಿ ಪಾಲ್ದೆತೊನ್ವೆರ ಮೂಜನೆ ಸರ್ತಿಗ ಗೆಂದುನ ನಳಿನ್ ಕುಮಾರ್ ಕಟೀಲ್ 2 ಲಕ್ಷಡ್ಲ ಹೆಚ್ಚ ಓಟು ದೆಪ್ಪುವೆರಂದು ಆರ್ ಅಶೋಕ್ ವಿಶ್ವಾಸ ತೋಜಾಯಿರ ಮಂಗಳೂರಿನ ಕೇಂದ್ರದ ನೆಹರು ಮೈದಾನದಲ್ಲಿ ಇವತ್ತು ಶುಭ ಮುಹೂರ್ತದಲ್ಲಿ ಚಪ್ಪರ ಮುಹೂರ್ತವನ್ನು ಇವತ್ತು ನಮ್ಮೆಲ್ಲರ ನಾಯಕರ ಸಮ್ಮುಖದಲ್ಲಿ ನಾವು ಮಾಡ್ತಾ ಇದ್ದೀವಿ. ಒಂದು ಈ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗಬೇಕು. ಮಂಗಳೂರು ಮತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಿಜೆಪಿ ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು. ನಮ್ಮ ಕಟೀಲು ಅವರು ಸತತವಾಗಿ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ. ಈ ಬಾರಿ ವಿಶೇಷವಾಗಿ ಹಿಂದೆಂದಿಗಿಂತನೂ ದೊಡ್ಡ ಅಂತರದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಅಂತರದಲ್ಲಿ ಈ ಬಾರಿ ಗೆಲ್ಲುವ ಮುಖಾಂತರ ಎದುರಾಳಿಗೆ ಒಂದು ಸಿಂಹ ಸ್ವಪ್ನ ಆಗಬೇಕು ಅನ್ನೋ ದೃಷ್ಟಿಯಿಂದ ನರೇಂದ್ರ ಮೋದಿಯವರು ಇಡೀ ದೇಶದಲ್ಲಿ ಬಿರುಗಾಳಿ ರೀತಿ ಪ್ರವಾಸ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಈಗಾಗಲೇ 6 ಚುನಾವಣಾ ಪ್ರಚಾರದ ರ್ಯಾಲಿಯನ್ನು ನಮಗೆ ಕೊಟ್ಟಿದ್ದಾರೆ. ಒಂದು ನರೇಂದ್ರ ಮೋದಿಯವರ ಬಿಜೆಪಿ ಸರ್ಕಾರ ಇಲ್ಲಿ ಬರಬೇಕು, ಅದಕ್ಕೆ ಈ ತಯಾರಿಯನ್ನು ಮಾಡ್ತಾ ಇದ್ದೀರಿ. ಮಂಗಳೂರು ಜನ ನರೇಂದ್ರ ಮೋದಿಯವರು ಬಂದಾಗ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ಸೇರೋ ಮುಖಾಂತರ ಈ ರ್ಯಾಲಿಯನ್ನು ಯಶಸ್ವಿ ಮಾಡಿ ಕರ್ನಾಟಕದಲ್ಲಿ ನಮ್ಮ ಗುರಿ ಏನಿದೆ 22 ಸ್ಥಾನ ಅದು ಗೆಲ್ಲುವಂಥದ್ದಕ್ಕೆ ದಾರಿಯನ್ನು ಮಂಗಳೂರಿಂದ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಈ ಶುಭ ಮುಹೂರ್ತದಲ್ಲಿ ಚಪ್ಪರ ಪೂಜೆಯನ್ನು ನಾವು ಮಾಡ್ತೀವಿ.